ಈ ವೆಹಿಕಲ್ ದಾವಣಗೆರೆಯಿಂದ ಹುಡ್ಕೊಂಡ್ ಬಂದಿದ್ದಾರೆ ಸರ್. ಬೆಳಗ್ಗೆ ಬಂದಿದ್ದಾರೆ, ತುಂಬಾ ಲೇಟ್ ಆಯ್ತು, ಆದ್ರೂ ಸ್ವಲ್ಪ ಸಿಟ್ಟಲ್ಲಿದ್ದಾರೆ, ಮಾಡಿಸ್ಕೊಂತಿದ್ದಾರೆ. ಈ ವೆಹಿಕಲ್ ಕಾರ್ಗೋ ಇದರಲ್ಲಿ ಸೀಟ್ ಕವರ್ ಹಾಕಿದ್ವಿ. ಸೀಟ್ ಕವರ್ ಫಿನಿಶಿಂಗ್ ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ. ಇದು ನೋಡ್ಬೋದು 360 3D ವ್ಯೂ ಯಾವ ತರ ಇದೆ. ಈಗ ನೈಟ್ ಟೈಮು, ನೈಟ್ ಎಲ್ಲ ಯಾವ ತರ ಕ್ಲಾರಿಟಿ ಇದೆ ಅಂತ ನೋಡ್ಬೋದು. ಲೆಫ್ಟ್ ರೈಟ್ ಸೈಡ್ ಯಾವ ತರ ಇದೆ ಅಂತ ಕ್ಲಿಯರ್ ಆಗಿ ಕಾಣುತ್ತೆ. ಕಾರ್ಗೋ ಬ್ರ್ಯಾಂಡ್ ಅಲ್ಲಿ ಹಾಕಿರೋ ಸೀಟ್ ಕವರ್ ಬ್ಲಾಕ್ ಅಂಡ್ ರೆಡ್. ಫಿನಿಶಿಂಗ್ ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ. ಅದಾದ್ಮೇಲೆ ಈ ಗಾಡಿಗೆ 360 ಕ್ಯಾಮ್ರಾ ಹಾಕಿದೀವಿ. 360 ಕ್ಯಾಮ್ರಾ ಕ್ಲಾರಿಟಿ ನೋಡಿ ಯಾವ ತರ ಇದೆ ಅಂತ ಹೇಳಿ. ಮತ್ತೆ ಈ ವೆಹಿಕಲ್ ಗೆ ಬಕೆಟ್ ಮ್ಯಾಟ್ ಹಾಕಿದೀವಿ, ಮತ್ತೆ ಫ್ಲೋರ್ ಮ್ಯಾಟು ಹಾಕಿದೀವಿ. ಸ್ಟೇರಿಂಗ್ ಕವರ್ ನೋಡ್ಬೋದು, ಸೀಟ್ ಕವರ್ ಮ್ಯಾಚಿಂಗ್ ಹಾಕಿದೀವಿ. ಮತ್ತೆ ಆರ್ಮ್ ರೆಸ್ಟ್ ಹಾಕಿದೀವಿ. ಮತ್ತೆ ಇದಕ್ಕೆ ಒರಿಜಿನಲ್ ಟೆಕ್ನೋ ಬ್ರ್ಯಾಂಡ್ ಅಲ್ಲಿ ರೈನ್ ವೈಸರ್ ಹಾಕಿದೀವಿ. ಮತ್ತೆ ವಿಂಡೋ ಗಾರ್ನಿಶ್ ಹಾಕಿದೀವಿ. ಮತ್ತೆ ಡೋರ್ ಬೀಡಿಂಗ್ ಹಾಕಿದೀವಿ.